ರಾಜಕೀಯ ದುರುದ್ದೇಶದಿಂದ ಕುಟುಂಬದ ಮೇಲೆ ಹಲ್ಲೆಯಾದ ಘಟನೆ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಜೋಡಟ್ಟಿ ಗ್ರಾಮದ ಪೂಜಾರಿ ತೋಟದ ಬಳಿ ನಡೆದಿದೆ. ರಾಮಪ್ಪ ಪೂಜಾರಿ ಎಂಬುವವರ ಮೇಲೆ ಮಿಲನಗೌಡ ಪಾಟೀಲ್ ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದೆ. ರಾಮಪ್ಪನ ಮನೆಗೆ ಬಂದು ಹಲ್ಲೆ ಮಾಡಿರುವ ಮಿಲನಗೌಡ ಪಾಟೀಲ್ ರಾಮಪ್ಪನ ಪತ್ನಿ ಪ್ರತಿಭಾ ಪೂಜಾರಿ ಇವರ ಮಾಂಗಲ್ಯ ಸರ ಹರಿದು ಹಾಕಿದ್ದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಾರಕಾಸ್ತ್ರದಿಂದ ಹಲ್ಲೆ ಮಾಡಿರುವ ಆರೋಪ ಬೆಳಕಿಗೆ ಬಂದಿದೆ. ಹಂಗೆ ನಾವು ಹುಡುಗರ್ರಿ ಕೂತಾಲೆ ಚುಚ್ಚಾಡ್ತೀರಿ ಹಂಗೆ ಮಾಡ್ಬೇಡ್ರಿ ಹಂಗೆ ಹಿಡ್ದನ್ರಿ ನಾ ಗೌಡ್ತಿದ್ರಿ ಇಟ್ಟು ಮಾಡ್ಕೊಟ್ಟಿಗೆ ನನ್ನ ಕೂತ ಎಲ್ಲ ಜಗ್ಗಿ ನನ್ನ ಕೂತಾಳೆ ಹಿಡಿದು ಎರಡು ಬರೇ ಬಡದ್ರಿ ಬಂದ 4 ಮಂದಿ ಅವ್ರು ಎಲ್ಲಾರು ಬಡ್ದಾರ್ರಿ ಹೆಣ್ಮಕ್ಳು 4 ಮಂದಿ ಬಡ್ದಾರ್ರಿ. ನಮ್ಮ ಹುಡುಗರಿ ಗೋಣಿಗೆ ಕುರ್ಪಿ ಹಾಕರ್ರಿ ಅವ್ರ ನಮ್ಮ ಹುಡುಗ ಕೇಳಕ್ ಹೋಗೋಣ ಆ ಕುರ್ಪಿ ಕಸ್ಕೊ ಬಡಿತೈತತ್ರಿ ಅವ್ರು ಸ್ಟಾಪ್ ಅಟ್ಟ ಹಿಡ್ದನ್ರಿ ಹಿಂಗ ಅವ್ರ ಯಾ ಚಿಕ್ಕತ್ತ ನನ್ನ ಹಾದ್ರಗಿತ್ತಿ ಉಡಾಳಿ ರಂಡಿ ಗುದಾಳಿ ಹರಿದು ತಲ್ಯಾನ್ ಕೂದ ಎಲ್ಲ ಕಿತ್ತು ಹೋಗ್ಯಾರ. ನನ್ನ ಹೆಸರು ಪ್ರತಿಭಾ ರಾಮಪ್ಪ ಪೂಜಾರಿ. ಶಿಲೋನ್ ಜಾತ್ರೆ ಆತ್ರಿ. ನಾನು ಕಬಡ್ಡಿ ಕುಸ್ತಿ ಆಡ್ಸಾಯ್ತೀನಿ ರೀ. ಅನಾರ್ಗಳು ಬರ ಅಂದ್ರೆ ನಮಸ್ಕಾರ ಅನ್ನಾರ ಏನ್ರಿ ಬಡದ್ರ ಅವ್ರ ಬಡ್ಯಾನ ನಾವು ನಮ್ಮದು ನಾವು ಇದು ಮಾಡಿದ್ವಿ ರೀ. ನಿನ್ನ ಕರ್ಸಾಕೆಲ್ಲ ಇದನ್ನು ಮಾಡಿರಿ ನಾವು ಹೋಗ್ಲಿಲ್ಲ ರೀ ಅಂತ ಇವತ್ತು ತಲವಾರು ತೊಗೊಂಡು ಬಂದಾರ ಹೆಣ್ಮಕ್ಳು ಕಡಿಯಾಕೆ ಚಪ್ಪಲ್ ಬಡದ್ರು ನೀವು ನಮ್ಮೂರು ಗೌಡ್ರದ್ರಿ ಬಡ್ರಿ ನಮ್ಮನ್ನು ಕೊಂದು ಹೋಗ್ರಿ ಅಂತ ಇಷ್ಟ ಹೇಳಿದ್ರು. ಕೊಂದು ಏನೇ ಅಲ್ಲಿ ನಾನು ಹ್ಯಾಂತಿ ಪಂತಿ ಗುಳ್ದಾಗ ಹರಿದಾರು